ಬಿಲ್ಲವರ ಅಸೋಸಿಯೇಷನ್ ಮುಂಬೈ ಅಧ್ಯಕ್ಷರಾದ ಹರೀಶ್ ಜಿ ಅಮೀನ್ ಅವರ ನೇತೃತ್ವದಲ್ಲಿ ಸಮಾಜದ ದಾನಿಗಳ ಸಹಾಯದಿಂದ ಅಸೋಸಿಯೇಷನ್ 23 ಸ್ಥಳೀಯ ಕಚೇರಿಯಲ್ಲಿ ಸಮಾಜದ ಅಸಹಾಯಕ ಕುಟುಂಬಗಳಿಗೆ ಆಹಾರ ಕಿಟ್ ನೀಡುವ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಬಿಲ್ಲವರ ಅಸೋಸಿಯೇಷನ್ ಜೋಗೇಶ್ವರಿ ಸ್ಥಳೀಯ ಕಚೇರಿಯ ಕಾರ್ಯಾಲಯದಲ್ಲಿ ಸಮಾಜದ ಬಂಧುಗಳಿಗೆ ಕಿಟ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಸಮಾಜದ ಅರ್ಹ ಕುಟುಂಬಗಳಿಗೆ ಕಿಟ್ ವಿತರಿಸುತ್ತಾ ಅಸೋಸಿಯೇಷನ್ನ ಉಪಾಧ್ಯಕ್ಷ ಶಂಕರ್ ಡಿ ಪೂಜಾರಿಯವರು ಮಾತನಾಡಿ, ಹಿಂದಿನಿಂದ ಪ್ರತಿ ಸ್ಥಳೀಯ ಕಚೇರಿಯಲ್ಲಿ ಕಿಟ್ ವಿತರಣಾ ಕಾರ್ಯಕ್ರಮವು ನಡೆಯುತ್ತಿದ್ದು, ಸದ್ಯದಲ್ಲೇ ಎಲ್ಲ ಸ್ಥಳೀಯ ಕಚೇರಿಗಳಲ್ಲಿ ಈ ಯೋಜನೆ ತಲುಪಲಿದ್ದು, ಯಾರಿಗೆ ಅಗತ್ಯವಿದೆ ಅವರು ಪಡೆದುಕೊಳ್ಳಬೇಕು. ಸಂಕಷ್ಟದ ಸಮಯದಲ್ಲಿ ಅಸೋಸಿಯೇಷನ್ ವತಿಯಿಂದ ನೀಡುತ್ತಿರುವ ಈ ಸಹಾಯವನ್ನು ಸಮಾಜದ ಬಾಂಧವರು ಸಂತೋಷದಿಂದ ಸ್ವೀಕರಿಸಬೇಕು. ಬ್ರಹ್ಮಶ್ರೀ ನಾರಾಯಣ ಗುರುಗಳ ಪ್ರಸಾದವೆಂದು ಸ್ವೀಕರಿಸಿ ಗುರುಗಳ ತತ್ವ ಆದರ್ಶಗಳನ್ನು ಪಾಲಿಸುತ್ತಾ ಅಸೋಸಿಯೇಷನ್ ಕಾರ್ಯ ನಿರ್ವಹಿಸುತ್ತಿದೆ ಎಂದು ಹೇಳಿದರು. ಕೊರೋನಾದ ಈ ಸಿಂಕಡದ ಸಮಾಜದ ತೀರ ಬಡವೇರು ಜಿಂಜ ಪರಿಸ್ಥಿತಿ ಬಿಗಾಡ್ದುಳ್ಳೇರು ಇಲ್ಲಿ ಒತ್ತೂಟ ಪರಿಸ್ಥಿತಿ ಬಂದ ಈದ್ ಗಂಭೀರ ಬಂದಾಗ ಒಂಜಿ ದಿನೊಟ್ಟು ಒಂಜಿದ ಟೈಮ್ದಾಗ ಉಣರಲ್ಲಿ ಹಂಚಿನ ಗತ್ತಿಕ್ಕ ಇಲ್ಲ ತೂತ ಆಯ್ಕೊಂಡು ಅಂಡ ಅವೇನು ಕೂಡ ಸೇರಿದ್ದು ಟ್ರೈನಿಂಗ್ ಕಮಿಟಿ ಡಿಸಿಷನ್ ಒಂದು ಮಲ್ಲ ಬಿಗಾಡೊಂದು ಸೊಳಗದಾಲ ಇಜ್ಜಿ ಬಂಗದ ಟೈಮ್ ಆಂಡಲದಾಲ ಕೊರೋಡು ಒಂದು ಉದ್ದೇಶ ಬೆಳೆದಿಂಗ ಬಿಟ್ಟು ಜೊತೆಂದು ನಮ್ಮ ಲೋಕಲ್ ಆಫೀಸ್ ಮಾತಾ ಪಾಪದಗಳು ಲೋಕಲ್ ಆಫೀಸ್ ಆಯ್ತಂದ್ರೆ ಪಟ್ಟೋಡು ಅನ್ಬಿ ಪಟ್ಟದ್ದು ನಮ್ಮ ಈ ಬಡವರನ್ನ ದುಃಖವು ನಮ್ಮ ಅದನ್ನು ಕೈಯೊರ ಕಣ್ಣು ಕೆಲಸ ಮಲ್ಕೊಂಡು ಬೊಕ್ಕ ಗುರುದೇವರ ತತ್ವದ ಪ್ರಕಾರ ನಮ್ಮ ಈ ಕೆಲಸ ಮಲ್ಕೊಂಡು ಅದರ ತತ್ವವನ್ನು ನಮ್ಮೊಂದಿಲ್ಲ ಆ ತತ್ವವನ್ನು ನಮ್ಮೊಂದಿಚ್ಚಿ ಬೊಕ್ಕ ಅವೇನು ಪಾಲನೆ ಮಾಡ್ಕೊಂಡು ಕಂಬಿಡ ಉದ್ದೇಶಗಳು ಇಂಚಿನ ಕೆಲಸನು ನಮಗೆ ಈಗ ಬಿಲ್ಲವರ ಅಸೋಸಿಯೇಷನ್ ಮುಂಬೈ ಜೋಗೇಶ್ವರಿ ಸ್ಥಳೀಯ ಕಚೇರಿಯ ಗೌರವ ಕಾರ್ಯಾಧ್ಯಕ್ಷ ಹರ್ಗಾ ಬಾಬು ಪೂಜಾರಿಯವರು ಮಾತನಾಡಿ, ಬಿಲ್ಲವರ ಅಸೋಸಿಯೇಷನ್ ವತಿಯಿಂದ ನೀಡುತ್ತಿರುವ ಈ ಸಹಾಯವು ಅಗತ್ಯವಿದ್ದವರು ಸ್ವೀಕರಿಸಬೇಕು. ಕಷ್ಟ ಎಲ್ಲರಿಗೂ ಇದೆ, ಅದು ನಮಗೆಲ್ಲರಿಗೂ ತಿಳಿದಿದೆ. ಬಹಳ ತೊಂದರೆಗೆ ಒಳಪಟ್ಟವರು ಕಿಟ್ಗಳನ್ನು ಪ್ರಸಾದ ರೂಪದಲ್ಲಿ ಸ್ವೀಕರಿಸಬೇಕು ಎಂದು ಸಮಾಜ ಬಾಂಧವರಲ್ಲಿ ವಿನಂತಿಸಿದರು. ಈಗ ಅಗತ್ಯ ಉಂಟು ಆಗಲೇ ಮಾತ್ರ ಬರ್ತದೆ ಗೆತ ನೋಡಿಕೊಂಡದ್ದು ಪೂರೈಗಳ ಒಂದು ರಿಕ್ವೆಸ್ಟ್ ಎತ್ತಿನಾಗಲು ಮಾತ್ರ ಬರ್ತದಕ್ಕೆ ತೊಮ್ಮಿನತ್ತು ಹಿರಿಯರೇ ಅಗತ್ಯ ಉಂಟು ಹಿರಿಯರಿಗೂ ಜರೂರು ಉಂಟು ಆಗಲು ಬರ್ತದಕ್ಕೆ ನೋಡಿಕೊಂಡದ್ದು ಪೂರೈಗಳ ವಿನಂತಿ ಮತ್ತೊಂದು ಸ್ಥಳೀಯ ಸಮಿತಿಯ ಕಾರ್ಯಾಧ್ಯಕ್ಷರಾದ ನಾರಾಯಣ್ ಕೆ ಪೂಜಾರಿಯವರು ಮಾತನಾಡುತ್ತಾ, ಸಮಾಜದಲ್ಲಿನ ಅಗತ್ಯವಿದ್ದವರಿಗೆ ಈ ಸಹಾಯ ದೊರಕುವಂತಾಗಲಿ, ಅಂತವರು ಇದರ ಪ್ರಯೋಜನವನ್ನ ಪಡೆಯಲಿ. ಅಸೋಸಿಯೇಷನ್ ಅಧ್ಯಕ್ಷರಾದ ಹರೀಶ್ ಜಿ ಅಮೀನ್ ಅವರ ನೇತೃತ್ವದಲ್ಲಿ ಪ್ರತಿ ಸ್ಥಳೀಯ ಕಚೇರಿಯಲ್ಲಿ ಬಡವರನ್ನ ಗುರುತಿಸಿ ಅವರಿಗೆ ಸಹಾಯ ನೀಡುವ ಸೇವಾ ಕಾರ್ಯಕ್ಕೆ ನಾವೆಲ್ಲರೂ ಸಹಕಾರ ನೀಡೋಣ ಎಂದು ಹೇಳಿದರು. ನಮ್ಮ ಅಧ್ಯಕ್ಷರು ಹರೀಶ್ ಜಿ ಅಮೀನ್ ನೆಟ್ಟೊಂಜಿ ಅಲ್ಲಿ ಕಮಿಟಿ ಡಿಸೈಡ್ ಮಾಡ್ತಾರೆ. ಜೋಗೇಶ್ವರ ಮುಪ್ಪ ಕಿಟ್ ಕಳ್ಕೊಡ್ತಾರೆ. ಅಂಚನೆ ಮಿತ್ತಗಳ ನಮ್ಮ ಪಾಪಿನ ಒಂದೊಂದು ಕಾರ್ಯಕ್ರಮ ಉಂಟು, ಗುರು ಜಯಂತಿ ಉಂಟು, ಗುರು ಪೂರ್ಣಿಮೆ ಉಂಟು. ಅಂಚನೆ ಪ್ರತಿಯೊಂದು ಟೈಮ್ ಮಾಡ್ಕೊಂಡು ಇತ್ತಲ್ಲ ನಮ್ಮ ನಿಮ್ಮಂತ ಟೈಮ್ ನಮ್ದು ಆಫೀಸ್ ಇರ್ತೀವಿ. ಆ ಟೈಮ್ ನೀವು ಬರೋದು ಹೇಳ್ತಾ ಆಫೀಸ್ ಆಯ್ಬೇಕಲ್ಲ ಎಲ್ಲ ವರ್ಕ್ ಬಂದಾಗ ಬರೀ ಲೆಫ್ಟ್ ಸಂಗತಿ ಆಮೇಲೆ ತಂಜೆ ಕೊರೋನಾ ಉಂಟು. ಚಲೋ ಟೀಕೆ ಮಿತ್ತಿಗಳೆಲ್ಲ ಬರ್ತದೆ. ಜೋಗೇಶ್ವರಿ ಸ್ಥಳೀಯ ಸಮಿತಿಯ ಕಾರ್ಯದರ್ಶಿ ಚಂದ್ರೇಶ್ ಸುವರ್ಣ ಸ್ವಾಗತಿಸಿ ಅಸೋಸಿಯೇಷನ್ ಹಾಗೂ ಸ್ಥಳೀಯ ಸಮಿತಿಯ ಕಾರ್ಯಚಟುವಟಿಕೆಗಳ ಮಾಹಿತಿಯನ್ನಿತ್ತರು. ಸಭೆಯಲ್ಲಿ ಬಿಲ್ಲವರ ಅಸೋಸಿಯೇಷನ್ ಜೊತೆ ಕಾರ್ಯದರ್ಶಿ ಹರೀಶ್ ಬಿ ಸಾಲ್ಯಾನ್, ಸ್ಥಳೀಯ ಕಚೇರಿಯ ಕೋಶಾಧಿಕಾರಿ ಪ್ರಶಾಂತ್ ಸುವರ್ಣ, ಜೊತೆ ಕಾರ್ಯದರ್ಶಿ ಸಂತೋಷ್ ಎಸ್ ಪೂಜಾರಿ, ಮಾಜಿ ಕಾರ್ಯಾಧ್ಯಕ್ಷ ಎಂಸಿ ಸುವರ್ಣ ಹಾಗೂ ವಾರಿಜಾ ಕೋಟ್ಯಾನ್, ಕಲಾವತಿ ಅಮೀನ್, ಸರಸ್ವತಿ ಪೂಜಾರಿ ಮೊದಲಾದವರು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಕಾರ್ಯದರ್ಶಿ ಚಂದ್ರೇಶ್ ಸುವರ್ಣ ನಿರೂಪಿಸಿ ವಂದನಾರ್ಪಣೆ ಮಾಡಿದರು. ದಿನೇಶ್ ಕುಲಾಲ್ ಬೊಕ್ಕಪಟ್ನ ವಿ4 ನ್ಯೂಸ್ ಮುಂಬೈ.